ಕರಾಟೆ ಬುಡೋಕನ್ ಇಂಟರ್ನ್ಯಾಷನಲ್ ಈ ಸಂಸ್ಥೆಯ 42ನೇ ರಾಷ್ಟ್ರಮಟ್ಟದ ಸ್ಪರ್ಧೆ ಇಲ್ಲಿ ಪುತ್ತೂರಲ್ಲಿ ನಡೆಯಲಿದೆ. ಇದು ವಿವೇಕಾನಂದದ ಆಂಗ್ಲ ಮಾಧ್ಯಮ ಶಾಲೆಯ ಯಾದವಶ್ರೀ ಸಭಾಂಗಣದಲ್ಲಿ ನಡೆಯಲಿದೆ. ಇದರ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷತೆಯನ್ನು ಕರಾಟೆ ಬುಡೋಕನ್ ಇಂಟರ್ನ್ಯಾಷನಲ್ ಸಂಸ್ಥೆಯ ಕಾರ್ಯದರ್ಶಿ ಪ್ರವೀಣ್ ಕುಮಾರಿ ಅವರು ವಹಿಸಲಿದ್ದಾರೆ. ಈ ಸ್ಪರ್ಧೆಯನ್ನು ಜನಪ್ರಿಯ ಶಾಸಕರು ಶ್ರೀಯುತ ಅಶೋಕ್ ಕುಮಾರ್ ಅವರು ಉದ್ಘಾಟಿಸಿ ಚಾಲನೆ ನೀಡಲಿದ್ದಾರೆ. ಮುಖ್ಯ ಅತಿಥಿಯಾಗಿ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಯವರಾದಂಥ ಡಾಕ್ಟರ್ KM ಕೃಷ್ಣ ಭಟ್ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಹಾಗೆ ಅತಿಥಿಯಾಗಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾದ ಡಾಕ್ಟರ್ ಶಿವಪ್ರಕಾಶ್ ಎಂ, ಹಾಗೆ ಪುತ್ತೂರಲ್ಲಿ ಕರಾಟೆಯನ್ನು ಪರಿಚಯಿಸಿದವರು ಶ್ರೀಯುತ ಜನಾರ್ದನ್ ಭಟ್ CDM ಇವರ ಉಪಸ್ಥಿತಿ ಉದ್ಘಾಟನಾ ಸಮಾರಂಭದಲ್ಲಿ 8 ತಾರೀಕಿಗೆ ಆದಿತ್ಯವಾರ ಸಮಾರಂಭ ನಡೆಯಲಿದೆ. ಇದರಲ್ಲಿ ಮುಖ್ಯ ಅತಿಥಿಯಾಗಿ ಪುತ್ತೂರಿನ ಮುಳಿಯ ಜ್ಯುವೆಲ್ಸ್ನ ಆಡಳಿತ ನಿರ್ದೇಶಕರಾದಂಥ ಶ್ರೀ ಕೇಶವ ಪ್ರಸಾದ್ ಮುಳಿಯ ಇವರು ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ. ಹಾಗೆ ಶಾಲೆಯ ಸಂಚಾಲಕರಾದ ಶ್ರೀಯುತ ರವಿನಾರಾಯಣ ಎಂ, ಮುಖ್ಯ ಗುರುಗಳಾದ ಶ್ರೀಯುತ ಸತೀಶ್ ಕುಮಾರ್ ರೈ, ಹಾಗೆ ರಾಧಾಕೃಷ್ಣ ಮಂದಿರದ ಕಾರ್ಯದರ್ಶಿಯಾದ ಶ್ರೀಯುತ ದಿನೇಶ್ ಕಾಂಬಾಡ್ ಇವರು ಭಾಗವಹಿಸಲಿದ್ದಾರೆ. ಪುತ್ತೂರಲ್ಲಿ ಕರಾಟೆ 1978ರಲ್ಲಿ ಪ್ರಾರಂಭ ಆಗಿ 47 ವರ್ಷ ಸಂಸ್ಥೆ ನಡೀತಾ ಬಂದು 50ನೇ ವರ್ಷಕ್ಕೆ 3 ವರ್ಷದಲ್ಲಿ 50ನೇ ವರ್ಷಕ್ಕೆ ಕಾರ್ಯನಿರ್ವಹಿಸಿದೆ. ಇದೊಂದು ನಮಗೆ ಸಿಕ್ಕಿದಂಥ ಒಂದು ಒಳ್ಳೆ ಅವಕಾಶ. ಇದನ್ನು ನಾವು ಕಾರ್ಯಕ್ರಮವನ್ನು ಪುತ್ತೂರಲ್ಲಿ ಚಂದವಾಗಿ ಮಾಡಲಿಕ್ಕಿದ್ದೇವೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಸುಮಾರು 2000ಕ್ಕಿಂತ ಜಾಸ್ತಿ ಸ್ಟೂಡೆಂಟ್ಗಳು ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕಿದ್ದಾರೆ. ಸುಮಾರು 500ಕ್ಕಿಂತ ಜಾಸ್ತಿ ತೀರ್ಪುಗಾರರು ಸಹ ಭಾಗವಹಿಸಲಿಕ್ಕಿದ್ದಾರೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.